ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರಘು ನಾನು ನಮ್ಮ 5ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ವಿಶ್ ಮಾಡ್ತಿರೋ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆನಿವರ್ಸರಿ ಸ್ಪೆಷಲ್ ಕೊರೋನಾ, ನಾನಿನ್ನೂ ಐಸೋಲೇಷನಲ್ಲಿದ್ದೀನಿ. ಅಲ್ಲಿ ನೋಡಿ ನನ್ನ ಗಂಡ ನನ್ನ ಮಗಳು ಆ ಬ್ಯಾಲ್ಕನಿಯಿಂದ ನನ್ನನ್ನು ಮಾತಾಡ್ಸ್ತಿದ್ದಾರೆ. ನಂದಿನ ಹಾಯ್, ಹ್ಯಾಪಿ ಆನಿವರ್ಸರಿ ಗಂಡ. ಬಾಯ್ ನಾನನ್. ಆದರೂ ನಮಗೇನು ಬೇಜಾರಿಲ್ಲ, ಯಾಕಂದರೆ ನಾನು ಇಡೀ ಫ್ಯಾಮಿಲಿ ಕೊರೋನಾಯಿಂದ ಸೇಫ್ ಆಗಿದೆ. ನಾನು ನಿಮಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಮನೇಲೇ ಇರಿ, ಸೇಫ್ ಆಗಿರಿ. ಹೊರಗೆ ಹೋಗಬೇಕು ಅನ್ನೋ ಅನಿವಾರ್ಯತೆ ಬಂದರೆ ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಎಲ್ಲ ಪ್ರೋಟೋಕಾಲ್ಸ್ನು ಫಾಲೋ ಮಾಡಿ ನಾವೆಲ್ಲರೂ ಸೇರಿ ಈ ಕೊರೋನಾ ಇನ್ನೂ ಹೆಚ್ಚಾಗಿ ಹರಡೋದನ್ನು ತಡೆಗಟ್ಟೋಣ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.